ಮಂಗಳೂರಿನ ರೌಡಿ ಶೀಟರ್ ಟ್ಯಾಬ್ಲೆಟ್ ಆರಿಫ್ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಇದೀಗ ಸಿಸಿಬಿ ಪೊಲೀಸರು ಹಂತಕರ ಬೆನ್ನಟ್ಟಿ ಹೋಗಿ ಮತ್ತೆ ಮೂವರನ್ನ ಲಾಕ್ ಮಾಡಿದ್ದಾರೆ. ರೌಡಿ ಶೀಟರ್ ಆರಿಫ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಬಂಧಿತರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಮಾರ್ಚ್ 27ಕ್ಕೆ ತೊಕ್ಕೊಟ್ಟಿನಲ್ಲಿ ಆರಿಫ್ನನ್ನ ಕಾರು ಡಿಕ್ಕಿ ಹೊಡೆಸಿ ಮುಗಿಸಲಾಗಿತ್ತು. ಆದರೆ ಇದಕ್ಕೂ ಮುನ್ನ ಫೆಬ್ರವರಿಯಲ್ಲೇ ಆರಿಫ್ನನ್ನ ಮುಗಿಸೋಕೆ ಟೀಮ್ ರೆಡಿಯಾಗಿತ್ತು. ಆವತ್ತು ಮಿಸ್ಸಾಗಿದ್ದ ಆರಿಫ್ ಮಾರ್ಚ್ನಲ್ಲಿ ಹಂತಕಲಿಗೆ ಬಲಿಯಾಗಿದ್ದ. ಈಗ ಅಂದು ಕೊಲೆಗೆ ಯತ್ನಿಸಿದ ಅರ್ಷದ್, ಪುಚ್ಚೆ ನಿಸಾಕ್ ಮತ್ತು ಜುನೈದ್ನನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಅರ್ಷದ್ ಹಂತಕರಿಗೆ ಬೇಕಾದ ಗನ್, ಮಚ್ಚು ಮತ್ತು ಹಣದ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದ. ಅಷ್ಟೇ ಅಲ್ಲ, ಪೊಲೀಸರು ಎಲ್ಲಿರ್ತಾರೆ ಅನ್ನೋ ಇನ್ಫಾರ್ಮೇಷನ್ ಕೂಡ ಇವನೇ ಕೊಡ್ತಾ ಇದ್ದ ಎನ್ನಲಾಗಿದೆ. ಇನ್ನು ಪುಚ್ಚೆ ನಿಸಾಕ್ ಹಳೆ ರೌಡಿಯಾಗಿದ್ದು 2022ರಲ್ಲೇ ಆರಿಫ್ ಮೇಲೆ ದಾಳಿ ಮಾಡಿದ್ದ. ಈ ಗ್ಯಾಂಗ್ ವಾರ್ ಮಂಗಳೂರಿನಲ್ಲಿ ಮತ್ತೆ ಆತಂಕ ಮೂಡಿಸಿದೆ. ಆದ್ರೆ ಮಂಗಳೂರಿನ ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಮಂಗಳೂರಿನಲ್ಲಿ ರೌಡಿಸಂ ಮಟ್ಟ ಹಾಕೋಕೆ ಪೊಲೀಸರು ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಈ ಕೊಲೆ ಪ್ರಕರಣದಲ್ಲಿ ಇನ್ನು ಯಾರ್ಯಾರು ಸಿಕ್ಕಿ ಬೀಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಮಂಗಳೂರಿನ ಕ್ರೈಮ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.